ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 8ನೇ ಅಧ್ಯಾಯ ಶ್ಲೋಕ 15. ಭೂಪಾತಾಲ ಕುಕು ವ್ಯೋಮ ಗೃಹ ನಕ್ಷತ್ರ ಬುಬು 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 ಬುಬುರುತಾಂ ಸರಿ ಸಮುದ್ರ ದ್ವೀಪಾನಾಂ ಸಂಭವಾಚ ಏತತ್ ಓಕಸಾಂ. ಅನುವಾದ: ಓ ಬ್ರಾಹ್ಮಣೋತ್ತಮರೇ, ಬ್ರಹ್ಮಾಂಡದ ಎಲ್ಲೆಡೆಯಲ್ಲಿ ಗ್ರಹಮಂಡಲಗಳು ಹೇಗೆ ಸೃಷ್ಟಿಯಾದವು? ದೇವಲೋಕದ 4 ದಿಕ್ಕುಗಳು, ಆಕಾಶ, ಗ್ರಹಗಳು, ನಕ್ಷತ್ರಗಳು, ಪರ್ವತಗಳು, ನದಿಗಳು, ಸಮುದ್ರಗಳು ಮತ್ತು ದ್ವೀಪಗಳು, ಹಾಗೆ ಅವುಗಳ ಬಗೆ ಬಗೆಯ ನಿವಾಸಿಗಳ ಸೃಷ್ಟಿಯು ಹೇಗೆ ನಡೆಯಿತು? ಇವನ್ನೆಲ್ಲ ದಯವಿಟ್ಟು ವಿವರಿಸಿ. ಎಸ್, ನೋಡಿ, ಗ್ರಹದ ಬಗ್ಗೆ ಹೇಗೆ ಸೃಷ್ಟಿಯಾಯಿತು, ದಿಕ್ಕು ಹೇಗೆ ಬಂತು, 4 ದಿಕ್ಕು, ಆಕಾಶ, ಗ್ರಹ, ನಕ್ಷತ್ರ, ಪರ್ವತ, ಇದನ್ನು ಕೇಳ್ತಿದ್ದಾನೆ ಪರೀಕ್ಷಿತ್ ಮಹಾರಾಜ್ ಶುಕಮುನಿ ಹತ್ರ. ಈಗ ಭಾವಾರ್ಥಕ್ಕೆ ಹೋಗೋ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅವಯ ಚರಣ ಅರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ವಿವಿಧ ಪ್ರದೇಶಗಳಲ್ಲಿನ ಬಗೆ ಬಗೆಯ ನಿವಾಸಿಗಳು ಭಿನ್ನ ಭಿನ್ನವಾಗಿದ್ದಾರೆ. ಅದಕ್ಕೆ ಪ್ರಭುಪಾದ ಹೇಳುವಂಥದ್ದು. ಹೇಗೆಂದ್ರೆ ಪಾಶ್ಚಾತ್ಯ ದೇಶದಲ್ಲಿ, ಅಮೆರಿಕದಲ್ಲಿ ವಿ ವೆಂಟ್ ಟು ಮೂನ್ ಲ್ಯಾಂಡಿಂಗ್. ಒಬ್ಬಳು ಜರ್ನಲಿಸ್ಟ್ ಬಂದು ಪ್ರಭುಪಾದ ಹತ್ರ, ಸ್ವಾಮೀಜಿ ನೀವೆಂತ ಹೇಳ್ತೀರಿ, ನಾವು ಮೂನ್ ಲ್ಯಾಂಡಿಂಗ್ ಮಾಡಿದ್ದೇವೆ. ಪ್ರಭುಪಾದ ಅವಳು ನೋಡಿದ್ರು. ಶುಡ್ ಐ ಟೆಲ್ ಯು ದ ಟ್ರೂತ್ ಆರ್ ಫ್ಲಾಟರ್ ಯು? ಸತ್ಯ ಹೇಳ್ಬೇಕಾ ಅಲ್ಲ ನಿನಗೆ ಖುಷಿ ಆಗ್ಲಿಕ್ಕೆ ಹೇಳ್ಬೇಕಾ ಅಂತ. ಅವಳು ಹೇಳಿದ್ರು, ಸತ್ಯ ಹೇಳಿ ಅಂತ. ವೇಸ್ಟ್ ಆಫ್ ಟೈಮ್. ಯಾಕೆ ಸ್ವಾಮೀಜಿ ನೀವು ವೇಸ್ಟ್ ಆಫ್ ಟೈಮ್ ಹೇಳ್ತೀರಿ? ನಮಗೆ ಕ್ಯೂರಿಯಾಸಿಟಿ, ಚಂದ್ರಲೋಕದಲ್ಲಿ ಅಂತ ಉಂಟಂತ. ಪ್ರಭುಪಾದ, ಇಟ್ ಇಸ್ ಲೈಕ್ ಎ ಚೈಲ್ಡಿಶ್ ಕ್ಯೂರಿಯಾಸಿಟಿ. ಮಕ್ಕಳ ಹಾಗೆ, ಮಕ್ಕಳಿಗೆ ಇರ್ತದಲ್ಲ, ಅದು ಬೇಕು ಇದು ಬೇಕು, ಆ ರೀತಿ. ಪ್ರಭುಪಾದ ಹೇಳ್ತಾರೆ, ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಾವು ಶ್ಲೋಕ ನೋಡಿದೆವು. ನಿನ್ನೆ ಶ್ಲೋಕ ಅಂತ, ನಿನ್ನೆದು 9.25 ಅಲ್ಲಿ ಎಂತ ಶ್ಲೋಕ? ಯಾಂತಿ ದೇವ ವೃತ ದೇವ ಪಿತೃಯಾಂತಿ ಪಿತೃವೃತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜನು ಅಭಿಮಾನ. ದೇವತೆಗಳ ಪೂಜೆ ಮಾಡಿದ್ರೆ ದೇವತೆಲೋಕ ಹೋಗ್ತೀಯ, ಪಿತೃಗಳ ಪೂಜೆ ಮಾಡಿದ್ರೆ ಪಿತೃಲೋಕ ಹೋಗ್ತೀಯ, ಭೂತಗಳ ಪೂಜೆ ಮಾಡಿದ್ರೆ ಭೂತಲೋಕ ಹೋಗ್ತೀಯ, ನನ್ನ ಪೂಜೆ ಮಾಡಿದ್ರೆ ನನ್ನ ಬಳಿಗೆ ಬರ್ತೀಯ. ಹಾಗೆ ಪ್ರಭುಪಾದ ಹೇಳ್ತಾರೆ, ನಿನಗೆ ಈ ಭೂಲೋಕಕ್ಕೆ ಇರ್ಲಿಕ್ಕೆ ನಿನಗೆ ಈ ದೇಹ ಸಿಕ್ಕಿದೆ. ಈ ದೇಹವನ್ನು ಇಟ್ಕೊಂಡು ನಾನು ಸೂರ್ಯಲೋಕಕ್ಕೆ ಹೋದೆ, ಚಂದ್ರಲೋಕಕ್ಕೆ, ಇದು ತಪ್ಪು. ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಈ ದೇಹ ಇಟ್ಕೊಂಡು ನಮ್ಮ ನೀರಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಮೀನಿಗೆ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ನಮ್ಮ ಭೂಮಿಗೆ ನೀರಲ್ಲಿ ಇರ್ಬೇಕು. ಹಾಗೆ ಭಗವಂತ ಇದು ವ್ಯವಸ್ಥೆ ಮಾಡಿದ್ದಾನೆ. ಇದು ಭಗವಂತನ ವ್ಯವಸ್ಥೆ. ಭಗವಂತ ಸರಿಯಾದ ಮ್ಯಾನೇಜರ್, ಕರೆಕ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾನೆ. ಹಾಗೆ ವಿವಿಧ ಪ್ರದೇಶಗಳಲ್ಲಿನ ಬಗೆ ಬಗೆಯ ನಿವಾಸಿಗಳು ಭಿನ್ನ ಭಿನ್ನವಾಗಿದ್ದಾರೆ. ಅವರೆಲ್ಲರೂ ಎಲ್ಲ ವಿಧದಲ್ಲೂ ಸಮಾನರಲ್ಲ. ನೋಡಿ, ಇದು ವಿಜ್ಞಾನಿಗಳಿಗೆ ಅರ್ಥ ಆಗುವುದಿಲ್ಲ. ಭೂ ನಿವಾಸಿಗಳು, ಜಲ ನಿವಾಸಿಗಳು ಮತ್ತು ವ್ಯೋಮ ನಿವಾಸಿಗಳಿಗಿಂತ ಭಿನ್ನರು. ಹಾಗೆ ಆಕಾಶದ ವಿವಿಧ ಲೋಕಗಳ ಮತ್ತು ನಕ್ಷತ್ರಗಳ ನಿವಾಸಿಗಳು ಕೂಡ ಒಬ್ಬರು ಮತ್ತೊಬ್ಬರು ಭಿನ್ನರು. ಇದು ನಾವು ತಿಳಿಬೇಕು. ಸೇಮ್ ಅಲ್ಲ. ಅದಕ್ಕೆ ಶಾಸ್ತ್ರ ಗೊತ್ತಿಲ್ಲದ್ರೆ ಈ ರೀತಿ ಆಗ್ತದೆ. ಅಂದ್ರೆ ಯಥೋಮತ್ ಅಥೋಮತ್, ನೀನು ಕೂಡ ಸರಿ, ನಾನು ಕೂಡ ಸರಿ. ಒಂದು ಫೇಮಸ್ ಸಂಸ್ಥೆ ಉಂಟು, ನನ್ನ ಹೆಸರು ಹೇಳಿದ್ರೆ ಈಗ ನಿಮಗೆ ಶಾಕ್ ಆಗ್ಬೋದು. ಭಾರತದ ಫೇಮಸ್ ಸಂಸ್ಥೆ. ಹೆಚ್ಚಿನವರು ಈಗ ಇಲ್ಲಿ ಕ್ಲಾಸಲ್ಲಿ 49 ಮಂದಿ ಇದ್ದೀರಿ. ನಿಮಗೆ ನನ್ನ ಬಿಟ್ಟು 48 ಮಂದಿಗೆ ನಿಮಗೆ ಅದು ಸರಿಯಾದ ಸಂಸ್ಥೆ ಅಂತ ಉಂಟು ತಲೆಯಲ್ಲಿ. ಆದ್ರೆ ಅವ್ರು ಹೇಳುವುದಂತ ಯಥೋಮತ್ ಅಥೋಮತ್, ನೀನು ಕೂಡ ಸರಿ, ನಾನು ಕೂಡ ಸರಿ. ಹೇಗೆ ಆಗ್ತದೆ ಎಲ್ಲರೂ ಸರಿ? ನಿಂಗೆ ಇಷ್ಟ ಬಂದೇ ಮಾಡು, ನನಗೆ ಇಷ್ಟ ಬಂದೇ ಮಾಡು, ಹಾಗಾಗುದಿಲ್ಲ. ಇದು ಅವ್ರದ್ದು ಫಿಲಾಸಫಿ, ಡೇಂಜರಸ್ ಫಿಲಾಸಫಿ. ಹಾಗೆ ಆಕಾಶದ ವಿವಿಧ ಲೋಕಗಳ ಮತ್ತು ನಕ್ಷತ್ರಗಳ ನಿವಾಸಿಗಳು ಕೂಡ ಒಬ್ಬರು ಮತ್ತೊಬ್ಬರಿಗಿಂತ ಭಿನ್ನರಾಗಿದ್ದಾರೆ.
ಭಗವಂತನ ನಿಯಮದಂತೆ ಯಾವ ಜಾಗವು ಖಾಲಿ ಇಲ್ಲ ನೋಡಿ. ಪ್ರಭುದೇವ ಹೇಳುವಂಥದ್ದು, every universe is filled with living and it is congested. ಎಲ್ಲ ಬ್ರಹ್ಮಾಂಡದಲ್ಲಿ ಜೀವಿಗಳಿದ್ದಾರೆ ಅಂತ, ಮತ್ತೆ ತುಂಬಾ ಕಂಜೆಸ್ಟ್ ಆಗಿದ್ದಾರೆ. ಯಾವುದು ಬ್ರಹ್ಮಾಂಡ ಖಾಲಿ ಇಲ್ಲ. ಇದು ನಮ್ಮ ಮೂರ್ಖದನ. ಆ ಖಾಲಿ ಉಂಟ ಇಲ್ಲ. ಭಗವಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಭಗವಂತನ ನಿಯಮದಂತೆ ಯಾವ ಜಾಗವು ಖಾಲಿ ಇಲ್ಲ, ತಿಳಿಬೇಕು ನಾವು ಇದನ್ನು. ಆದರೆ ಒಂದು ನಿರ್ದಿಷ್ಟ ಸ್ಥಳದ ಜೀವಿಗಳು ಇತರ ಪ್ರದೇಶಗಳಿಗಿಂತ ಭಿನ್ನ. ಇದು ಮಾನವ ಸಮಾಜದಲ್ಲಿ ಕೂಡ ಉಂಟು. ಇದು ಬೇರೆ ಬೇಡ, ಪ್ರಪೋಸ್ ಉಂಟು, ಎಕ್ಸಾಂಪಲ್ ಕೊಡ್ತಾರೆ. ಮಾನವ ಸಮಾಜದಲ್ಲಿ ಕೂಡ ಕಾಡಿನಲ್ಲಿ ವಾಸಿಸುವವರು ಮತ್ತು ಮರಳು ಗಾಡಿನಲ್ಲಿ ವಾಸಿಸುವವರು ನಗರಗಳು ಮತ್ತು ಗ್ರಾಮಗಳು ವಾಸಿಸುವುದರಿಂದ ಭಿನ್ನ. ನಿಮ್ಗೆ ಗೊತ್ತುಂಟು ಎಲ್ಲರಿಗೂ. ಮರುಭೂಮಿಯಲ್ಲಿ ವಾಸಿಸ್ತಾರೆ, ಮತ್ತೆ ಕಾಡಿನಲ್ಲಿ ವಾಸಿಸ್ತಾರೆ, ಮತ್ತೆ ನಗರದ ನಮ್ಮ ಸಿಟಿಯಲ್ಲಿ ಮತ್ತೆ ಹಳ್ಳಿಯಲ್ಲಿ ಎಲ್ಲರೂ ಭಿನ್ನರು. ಪ್ರಕೃತಿ ಗುಣಗಳ ವಿವಿಧ ಸ್ವಭಾವಕ್ಕೆ ತಕ್ಕಂತೆ ಅದು ಸೃಷ್ಟಿಯಾಗಿದ್ದಾರೆ. ಪ್ರಕೃತಿ ಪ್ರಕೃತಿ ಸೆಕೆಂಡ್ ಚಾಪ್ಟರ್ ಶ್ಲೋಕ, ಚಾಪ್ಟರ್ ಪ್ರಕೃತಿ ಕ್ರಿಯಮಾಣಾನಿ ಗುಣೆ ಕರ್ಮಾಣಿ ವಿಭಾಗಶ. ಹಾಗಾಗಿ ನಿಯಮದಿಂದ ಕೂಡ ಕೂಡಿದ ಅಂತ ಹೊಂದಾಣಿಕೆ, ಇಲ್ಲಿ ಉಂಟು, ಪ್ರಕೃತಿ ವಿವಿಧ ಸ್ವಭಾವಕ್ಕೆ ತಕ್ಕಂತೆ ಅವರು ಸೃಷ್ಟಿಯಾಗಿದ್ದಾರೆ. ಎಸ್, ಪ್ರಕೃತಿ ನಿಯಮದಿಂದ ಕೂಡಿದ ಅಂತ ಹೊಂದಾಣಿಕೆಯು ಕೂಡಾದಲ್ಲ. ಈ ವ್ಯವಸ್ಥೆಯ ಹಿಂದೆ ಒಂದು ದೊಡ್ಡ ಯೋಜನೆ ಇದೆ. ಅಂದ್ರೆ ಭಗವಂತನ ಪ್ಲಾನ್ ಪ್ರಕಾರ ನಡೆಯುವಂಥದ್ದು. ಪ್ರಭುಪಾದ ಒಮ್ಮೆ ಹೇಳ್ತಾರೆ, ನೋಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಕೃಷ್ಣಸ್ ಪ್ಲಾನ್, ಈವನ್ ದ ಪ್ಯೂರ್ ಡಿವೋಟೀಸ್. ಶುದ್ಧ ಭಕ್ತರು ಕೂಡ ಕೃಷ್ಣನ ಪ್ಲಾನ್ ಅರ್ಥ ಆಗೋದಿಲ್ಲ. ಹೇಗೆಂದ್ರೆ ನೋಡಿ, ಪ್ರಭುಪಾದ್ ಅವ್ರ ಗುರು ಹತ್ರ ಹೇಳುವಂಥದ್ದು, ಪ್ರಭುಪಾದ್ಗೆ ಒಳ್ಳೆ ಕೆಮಿಕಲ್ ಬಿಸ್ನೆಸ್ ಇತ್ತು. ನನ್ನ ಹಣದಿಂದ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡ್ತೇನೆ, ಹಣದಿಂದ. 1936 ಅವರ ಫ್ಯಾಕ್ಟ್ರಿಗೆ ಬೆಂಕಿ ಹಿಡಿತು, ಟೋಟಲ್ ಲಾಸ್ ಆದರು, ನೆಲ ಕಚ್ಚಿದರು. ಆಗ ಪ್ರಭುಪಾದ್ ಹೇಳ್ತಾರೆ, ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕೃಷ್ಣಸ್ ಪ್ಲಾನ್. ಕೃಷ್ಣನ ಪ್ಲಾನ್ ಬೇರೆ. ಹಾಗಾಗಿ ಕೃಷ್ಣನ ಪ್ಲಾನ್ ಅರ್ಥ ಮಾಡ್ಲಿಕ್ಕೆ ಆಗುದು ನೋಡಿ, ದೊಡ್ಡ ಯೋಜನೆ ಇದೆ. ಈಗ ನೀವು ಎಣಿಸುವಂಥದ್ದು ಹೀಗೆ ಅಂತ ಅಲ್ಲ, ನೀವು ಯೋಚನೆ ಮಾಡುವಾಗಲ್ಲ ಕೃಷ್ಣನ ಪ್ಲಾನ್ ಬೇರೆ ಉಂಟು. ಮಹಾರಾಜ್ ಪರೀಕ್ಷೆ ಶುಕಮುನಿಗಳನ್ನು ಯೋಗ್ಯ ತಿಳುವಳಿಕೆಗೆ ತಕ್ಕಂತೆ ಇವೆಲ್ಲವನ್ನು ಅಧಿಕೃತವಾಗಿ ವಿವರಿಸಬೇಕೆಂದು ಪ್ರಾರ್ಥಿಸುತ್ತಾನೆ. ಎಸ್, ನೋಡಿ, ಯೋಗ್ಯ ತಿಳುವಳಿಕೆ. ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಯೋಗ್ಯ ತಿಳುವಳಿಕೆ ಇಲ್ಲ, ಒಟ್ಟು ಮಾತಾಡುವಂಥದ್ದು. ಅದೇ ಯಥೋ ಮತ್ತೋಪತ್, ಇದನ್ನೆಲ್ಲ ನಾವು ಕೇಳಬಾರ್ದು, ಅದು ವಿಷ. ಎಸ್, ಶ್ಲೋಕ 16. ಪ್ರಮಾಣಂ ಅಂಡಕೋಶಸ್ಯ ಬಾಹ್ಯ ಅಭ್ಯಂತರ ಭೇದತ ಮಹತಾಂ ಚ ಅನುಚರಿತಂ ವರ್ಣ ಆಶ್ರಮ ವಿನಿಶ್ಚಯ. ಅನುವಾದ: ಇಷ್ಟೇ ಅಲ್ಲದೆ ನಿರ್ದಿಷ್ಟ ವಿಭಾಗಗಳನ್ನು ಒಳಗೊಂಡ ಬ್ರಹ್ಮಾಂಡದ ಒಳ ಅಂತರಿಕ್ಷ ಮತ್ತು ಬಾಹ್ಯಾಕಾಶಗಳು, ಹಾಗೆ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳು, ಅಲ್ಲದೆ ವಿವಿಧ ವರ್ಗಗಳ ವೈಲಕ್ಷಣ್ಯಗಳು ಮತ್ತು ಆಶ್ರಮದ ಕ್ರಮಗಳು, ಇವುಗಳನ್ನು ದಯವಿಟ್ಟು ವಿವರಿಸಿ ಎಂತೆಲ್ಲ ಹೇಳ್ತಿದ್ದಾರೆ. ಇನ್ನರ್ ಮತ್ತೆ ಔಟರ್ ಸ್ಪೇಸ್, ಈ ಬ್ರಹ್ಮಾಂಡದ ಅಂತರಿಕ್ಷ ಮತ್ತೆ ಬಾಹ್ಯಾಕ್ಷ ಎದುರು ಹೇಳ್ತಾ ಇದ್ದಾನೆ. ಮತ್ತೆ ನೆಕ್ಸ್ಟ್ ಗುಣಲಕ್ಷಣಗಳು ಮತ್ತು ಕಾರ್ಯ, ಯಾರ್ದು? ಮಹಾತ್ಮರದು, ಗ್ರೇಟ್ ಸೋಲ್ಸ್. ಈಗ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಸೋ ಕಾಲ್ಡ್ ಪೊಲಿಟಿಷಿಯನ್ ಅವರು ಎಲ್ಲರೂ ಮಹಾತ್ಮ ತಪ್ಪು. ಅವ 3 ಗುಣದಲ್ಲಿದ್ದಾನೆ. ಎಂತ ಮಹಾತ್ಮ ಅಂದ್ರೆ ಶುದ್ಧ ಭಕ್ತ, ಪ್ಯೂರ್ ಡಿವೋಟಿ. ಪ್ಯೂರ್ ಡಿವೋಟಿಯನ್ನು ಮಾತ್ರ ನಾವು ಮಹಾತ್ಮ ಹೇಳ್ಬೇಕು. ಚಾಲಿಬೋಲಿಯನ್ನು ನಾವು ಮಹಾತ್ಮ ಹೇಳ್ಬಾರ್ದು, ಅದು ತಪ್ಪು, ದೊಡ್ಡ ತಪ್ಪು. ಹಾಗಾಗಿ ಇಲ್ಲಿ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳು. ಮತ್ತೆ ನೆಕ್ಸ್ಟ್ ಎಂತ? ಆಶ್ರಮದ ಕ್ರಮಗಳು, ವರ್ಣ ಮತ್ತೆ ಆಶ್ರಮ, ವರ್ಣಾಶ್ರಮ, 4 ವರ್ಣ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆಶ್ರಮ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದ್ರ ಬಗ್ಗೆ ಹೇಳು ಅಂತ ಹೇಳ್ತಾ ಇದ್ದಾನೆ. ಎಸ್, ಈಗ ನಾವು ಭಾವಾರ್ಥಕ್ಕೆ ಹೋಗುವ. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಅರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕಿ ಜೈ.
ಮಹಾರಾಜ್ ಪರೀಕ್ಷಿತನು ಭಗವಾನ್ ಕೃಷ್ಣನ ಆದರ್ಶ ಭಕ್ತನಾಗಿದ್ದ. ಆದರ್ಶ ಭಕ್ತ. ಹಾಗಾಗಿ ಅವನು ಭಗವಂತನ ಸೃಷ್ಟಿಯ ಪೂರ್ಣ ಪ್ರಾಮುಖ್ಯವನ್ನು ಅರಿಯಲು ಉತ್ಸುಕನಾಗಿದೆ. ಪ್ರಭುಪಾದ ಹೇಳ್ತಾರೆ, ಆದರ್ಶ ಭಕ್ತರು ಅವರಿಗೆ ಫಸ್ಟಿಗೆ ಸೃಷ್ಟಿಯ ಬಗ್ಗೆ ಕೇಳಲಿಕ್ಕೆ ಇಚ್ಛೆ ಇರ್ತದೆ, ರಾಸಲೀಲೆ ಬಗ್ಗೆ ಅಲ್ಲ. ಆದರೆ ಈ ಸೋಕಾಲ್ಡ್ ಡೋಂಗಿ ಭಕ್ತರು ಡೈರೆಕ್ಟ್ ದಶಮ ಸ್ಕಂದ 10th ಕ್ಯಾಂಟೋ ರಾಸಲೀಲೆ ಬಗ್ಗೆ ಕೇಳಲಿಕ್ಕೆ ಉತ್ಸುಕ. ಇದು ವ್ಯತ್ಯಾಸ ಪ್ರಭುಪಾದ ಹೇಳುವಂಥದ್ದು. ಆದರ್ಶ ಭಕ್ತ ಮತ್ತೆ ಈ ಸೋಕಾಲ್ಡ್ ಭಕ್ತನಿಗೆ ಇರುವ ವ್ಯತ್ಯಾಸ. 7 ದಿವಸ ಭಾಗವತ ಸಪ್ತಾಹ. ಪ್ರಭುಪಾದ 7 ದಿವಸ ಅಲ್ಲ, ನಿತ್ಯಂ ಭಾಗವತ ಸೇವೆ, ಡೈಲಿ ಕೇಳ್ಬೇಕಂದ್ರೆ ಭಾಗವತ. 7 ದಿವಸ ಅಲ್ಲ, 7 ದಿವಸದಲ್ಲಿ ಕೇಳುವುದು ಯಾವುದು? ದಶಮ ಸ್ಕಂದ, ರಾಸಲೀಲೆ. ರಾಸಲೀಲೆ ತುಂಬಾ ಇಂಟ್ರೆಸ್ಟ್ ಜನರಿಗೆ. ಆದ್ರೆ ಪ್ರಭುಪಾದ ಹೇಳ್ತಾರೆ, ಫಾಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ರಿಯೇಷನ್, ದೆನ್ ಅಂದ್ರೆ ಪಾದದಿಂದ ಹೋಗ್ಬೇಕು. ಈಗ ಮೊದಲ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಪಾದ ಭಗವಂತನ, ಮತ್ತೆ 3ನೇ ಮತ್ತು 4ನೇ ಅಧ್ಯಾಯ ಭಗವಂತನ ಜಂಗ, 5ನೇ ಅಧ್ಯಾಯ ಭಗವಂತನ ನಾಭಿ, 6ನೇ ಅಧ್ಯಾಯ ಭಗವಂತನ ಚೆಸ್ಟ್ ವಕ್ಷಸ್ಥಲ, 7ನೇ ಮತ್ತು 8ನೇ ಅಧ್ಯಾಯ ಭಗವಂತನ ಭುಜ, 9ನೇ ಅಧ್ಯಾಯ ಭಗವಂತನ ಕಂಠ, 10ನೇ ಅಧ್ಯಾಯ ಭಗವಂತನ ಮುಖ, 11ನೇ ಅಧ್ಯಾಯ ಭಗವಂತನ ಕಪೋಲಿದು ಫೋರ್ಹೆಡ್, 12ನೇ ಅಧ್ಯಾಯ ಭಗವಂತನ ತಲೆ. ಈಗ ಜನರಿಗೆ ಡೈರೆಕ್ಟ್ ಯಾವ ಅಧ್ಯಾಯ? ಡೈರೆಕ್ಟ್ 10ನೇ ಅಧ್ಯಾಯಕ್ಕೆ ಜಂಪ್ ಆಗಲಿಕ್ಕೆ ಇಷ್ಟ. ಹೇಗೆ ಆಗ್ತದೆ ಅದು? ಪ್ರಭುಪಾದ ಹೇಳ್ತಾರೆ, ಅನ್ಲೆಸ್ ಅಂಡ್ ಅಂಟಿಲ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಕ್ರಿಯೇಷನ್ ಯು ಶುಡ್ ಕೀಪ್ ಆನ್ ಸ್ಟಡಿಂಗ್ 1st and 2nd ಕ್ಯಾಂಟೋಸ್. ಕಲಿತಾ ಇರ್ಬೇಕಂದ್ರೆ ಮತ್ತೆ 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 ಮತ್ತೆ. ಯಾಕಂದ್ರೆ ಎಲ್ಲಿ ತನಕ ನಾವು ಫಿಲಾಸಫಿ ವೈಸ್ ಪರ್ಫೆಕ್ಟ್ ಆಗುದಿಲ್ಲ, ಅಲ್ಲಿ ನಮಗೆ ಕ್ಯಾಂಟೋವನ್ನು ಓದ್ತಾ ಇರ್ಬೇಕು ಮತ್ತೆ 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 ಹೋಗುವಂತ ದಶಮ ಸ್ಕಂದಕ್ಕೆ. ಹಾಗೆ ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಮಹಾರಾಜ್ ಪರೀಕ್ಷಿತ ಭಗವಾನ್ ಕೃಷ್ಣ ಆದರ್ಶ ಭಕ್ತನಾಗಿದ್ದ. ಹಾಗಾಗಿ ಅವನು ಭಗವಂತನ ಸೃಷ್ಟಿಯ ಪೂರ್ಣ ಪ್ರಾಮುಖ್ಯನಾಗಿ ಉತ್ಸುಕನಾಗಿದ್ದ. ನೋಡಿ, ಆದರ್ಶ ಭಕ್ತ ಮಾತ್ರ ಇದರಲ್ಲಿ ಉತ್ಸುಕನಾಗ್ತಾನೆ, ಬಾಕಿಯವರಲ್ಲ. ವಿರಾಟ್ ರೂಪದ ಒಳಗು ಮತ್ತು ಹೊರಗಿನ ಆಕಾಶಗಳ ಬಗ್ಗೆ ತಿಳಿಯಲು ಅಪೇಕ್ಷಿಸಿದ. ಪ್ರಭುಪಾದ ಹೇಳ್ತಾರೆ, ದಿಸ್ ವಿರಾಟ್ ರೂಪ ಅಂದ್ರೆ ವಿಶ್ವರೂಪ, ಇದು ಬಿಗಿನರ್ಸ್ಗೆ ಬೇಕು. ಬಿಗಿನರ್ಸ್ ಅವರು ವಿರಾಟ್ ರೂಪದ ಬಗ್ಗೆ ಬೇಕು. ಆಕ್ಚುಲಿ ವಿರಾಟ್ ರೂಪ ಎಂತಲ್ಲ, ವಿಶ್ವರೂಪ. ಇಟ್ ಇಸ್ ಅ ಮೆಟೀರಿಯಲ್ ಫಾರ್ಮ್, ಇಟ್ ಇಸ್ ನಾಟ್ ಸ್ಪಿರಿಚುವಲ್, ಆಧ್ಯಾತ್ಮಿಕ ಅಲ್ಲ ಅದು. ಆದ್ರೂ ಕೂಡ ಇನಿಷಿಯಲ್ ಅಡ್ವಾನ್ಸ್ ಆದವನಿಗೆ ವಿರಾಟ್ ರೂಪ ಬೇಡ, ಅವನಿಗೆ ಕೃಷ್ಣನ 2 ಹ್ಯಾಂಡೆಡ್ ಫಾರ್ಮ್ ಬೇಕು. ಅಂದ್ರೆ ಬಿಗಿನರ್ಗೆ ವಿರಾಟ್ ರೂಪ ಬೇಕು. ಇವೆಲ್ಲವೂ ಆದ್ರೆ ಪರೀಕ್ಷಿತ್ ಮಹಾರಾಜ್ ಬಿಗಿನರ್ ಅಲ್ಲ, ಅದು ಕೂಡ ಪ್ರೊಸೆಸ್ ಅನ್ನು ಫಾಲೋ ಮಾಡ್ತಾ ಇದ್ದಾನೆ. ದಯವಿಟ್ಟು ತಿಳಿಯಿರಿ, ದಯವಿಟ್ಟು ಇದನ್ನು ನಾವು ತಿಳಿಬೇಕು. ಬಿಗಿನರ್ ಅಲ್ಲ ಯಾರು? ಪರೀಕ್ಷಿತ್ ಮಹಾರಾಜ್. ಅದ್ರ ಪ್ರೊಸೆಸ್ ಫಾಲೋ ಮಾಡ್ತಾ ಇದ್ದಾನೆ. ಇವೆಲ್ಲವುಗಳ ಬಗ್ಗೆ ತಿಳಿಯುವುದು ಒಬ್ಬ ನಿಜವಾದ ಜ್ಞಾನಾನ್ವೇಷಕನಿಗೆ ಯೋಗ್ಯವಾದ. ನೋಡಿ, ಹಾಗಾಗಿ ಯಾರಿಗೆಲ್ಲ ಈ ನಾಲೆಜ್ ಬಗ್ಗೆ ನಿಜವಾಗಿ ಯಾರು ಹುಡುಕ್ತಾರೆ ಅವನಿಗೆ ಇದು ಯೋಗ್ಯವಾದದ್ದು. ಯಾವುದು? ಕೃಷ್ಣನ ಯಾವ್ದು ಬಗ್ಗೆ? ಸೃಷ್ಟಿಯ ಬಗ್ಗೆ ತಿಳಿಯುವಂಥದ್ದು. ಭಗವದ್ಭಕ್ತರು ಕೇವಲ ಭಾವುಕತೆಯಲ್ಲಿ ತೃಪ್ತರು ಎಂಬ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಅಂದ್ರೆ ಜನರಲ್ಲಿ ಒಂದು, ನೀವು ಭಕ್ತರೆಲ್ಲ ಸೆಂಟಿಮೆಂಟಲಿಸ್ಟ್. ಇಲ್ಲ, ನಮಗೆ ಫಿಲಾಸಫಿ ತಿಳಿದಿದೆ. ಸೆಂಟಿಮೆಂಟಲಿಸ್ಟ್ ನೇಮ್ ಸೇಕ್ ಕೃಷ್ಣ ಮಾಡೋದಲ್ಲ, ಫಿಲಾಸಫಿ. ಪ್ರಭುಪಾದ ಹೇಳ್ತಾರೆ, ರಿಲಿಜನ್ ವಿದೌಟ್ ಫಿಲಾಸಫಿ ಇಸ್ ಸೆಂಟಿಮೆಂಟ್, ಫಿಲಾಸಫಿ ವಿದೌಟ್ ರಿಲಿಜನ್ ಇಸ್ ಮೆಂಟಲ್ ಸ್ಪೆಕ್ಯುಲೇಷನ್. ಆದ್ರೆ ಕೃಷ್ಣ ಪ್ರಜ್ಞೆ ಹಾಗೆ ಅಲ್ಲ. ರಿಲಿಜನ್ ಧರ್ಮ ಕೂಡ ಉಂಟು, ಫಿಲಾಸಫಿ ಕೂಡ ಉಂಟು. ಆದ್ರೆ ಜನರು ಅಂತ ಹೇಳುವಂಥದ್ದು, ಇವರು ಕ್ರಿಸ್ತಂದವರು ಸೆಂಟಿಮೆಂಟಲಿಸ್ಟ್ ಹೇಳ್ತಾರೆ. ಭಕ್ತರನ್ನು ಅವ್ರಿಗೇನು ಮಾಡ್ಲಿಕ್ಕೆ ಕೆಲಸ ಇಲ್ಲ, ಅವರು ವೇಸ್ಟ್, ಈ ರೀತಿ ಹೇಳ್ತಾರೆ. ತಪ್ಪು, ಇದು ತಪ್ಪು. ಭಗವತ್ ಭಕ್ತರು ಕೇವಲ ಭಾಗವತದಲ್ಲಿ ತೃಪ್ತರು ಎಂಬ ಅಭಿಪ್ರಾಯ ಉಳ್ಳವರಾಗಿದ್ದಾರೆ. ಒಬ್ಬ ಶುದ್ಧ ಭಕ್ತನಿಗೆ ವಿಷಯಗಳ ಪೂರ್ಣ ಅರಿವಿನ ಬಗ್ಗೆ ಎಷ್ಟು ಕುತೂಹಲ ಇರುತ್ತದೆ ಎನ್ನುವುದನ್ನು ಅಂತವರು ಮಹಾರಾಜ್ ಪರೀಕ್ಷಿತ ಪ್ರಶ್ನೆಗಳನ್ನು ತಿಳಿಯಬಹುದು. ನೋಡಿ, ಪರೀಕ್ಷಿತ ನಾವು ತಿಳಿಬೇಕು.
ಶುದ್ಧ ಭಕ್ತ ನೋಡಿ ಯಾವುದ್ರ ಬಗ್ಗೆ, ಸೃಷ್ಟಿಯ ಬಗ್ಗೆ ಕೂಡ ಪೂರ್ಣ ಫಿಲಾಸಫಿ ಅರ್ಥ ಮಾಡ್ಲಿಕ್ಕೆ ರೆಡಿ ಇದ್ದಾನೆ ಅವ. ಖಾಲಿ ಭಾವುಕತೆ ಅಲ್ಲ, ಭಾವರೊಂದು ಲೇಟರ್. ಫಸ್ಟಿಗೆ ಫಿಲಾಸಫಿ ಅರ್ಥ ಮಾಡ್ಬೇಕು. ಈಗ ಫಿಲಾಸಫಿ ನಾವು ಸರಿಯಾಗಿ ಅರ್ಥ ಮಾಡಿದ್ರೆ, ಡೈಜೆಸ್ಟ್ ಆದ್ರೆ ಮತ್ತೆ ಗೊತ್ತಾಗ್ತದೆ ನಮಗೆ ಭಾವುಕತೆ ಮತ್ತೆ ಬರುವಂಥದ್ದು. ಆಧುನಿಕ ವಿಜ್ಞಾನಿಗೆ ಬ್ರಹ್ಮಾಂಡದ, ಕ್ಷಿತಿಜದ, ಅಂತರಿಕ್ಷದ ಬಗ್ಗೆ ತಿಳುವಳಿಕೆ ಸಾಧ್ಯವಿಲ್ಲ. ಎಸ್, ನೋಡಿ ಒಳಗಿನ ಬಗ್ಗೆ ತಿಳಿಯುವುದಿಲ್ಲ ಅವನಿಗೆ. ಹೇಗೆಂದ್ರೆ ಈ ಭೌತಿಕ ಲೋಕದ ಬಗ್ಗೆ ಸ್ವಲ್ಪ ಅವನಿಗೆ ಗೊತ್ತಿರ್ತದೆ. ಯಾರಿಗೆ? ಅದು ಕೂಡ ಕಂಪ್ಲೀಟ್ ಅಲ್ಲ, ಸೋಕಾಲ್ಡ್ ನಾಲೆಜ್ ವಿಜ್ಞಾನಿಗೆ. ಆದರೆ ಕ್ಷಿತಿಜ ಅಂತರಿಕ್ಷದ ಬಗ್ಗೆ ತಿಳುವಳಿಕೆ ಸಾಧ್ಯವಿಲ್ಲ ವಿಜ್ಞಾನಿಗೆ. ಹೀಗಿರುವಾಗ ಅವನು ಇಡೀ ಬ್ರಹ್ಮಾಂಡವನ್ನು ಒಳಗೊಂಡ ಆಕಾಶದ ಬಗ್ಗೆ ಅರಿವುಳ್ಳವನೆಂದು ಹೇಗೆ ತಾನು ಹೇಳಬಹುದು? ಹೇಗೆ ಹೇಳ್ಬೋದು ಈ ಸೋಕಾಲ್ಡ್ ಸೈಂಟಿಸ್ಟ್ನವರು? ಇಲ್ಲ, ರಾಂಗ್ ಫಿಲಾಸಫಿ ಅವ್ರದ್ದು. ತಪ್ಪು ಹೂವಾಪುವ ಮೆಂಟಲ್ ಸ್ಪೆಕ್ಯುಲೇಷನ್. ಅವ್ರದ್ದು 4 ದೋಷಗಳುಂಟು. ಮೋಸ ಮಾಡೋ ಪ್ರೊಪೆನ್ಸಿಟಿ, ತಪ್ಪು ಮಾಡ್ತಾರೆ, ಭ್ರಮೆಗೊಳಗಾಗ್ತಾರೆ, ಮತ್ತೆ ಅವರ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ಹೇಗೆ ಅವು ಕೊಡ್ಲಿಕ್ಕೆ ಆಗ್ತದೆ? ಇಲ್ಲ. ಮಹಾರಾಜ್ ಪರೀಕ್ಷೆಯನ್ನು ಕೇವಲ ಲೌಕಿಕ ಜ್ಞಾನದಿಂದ ತೃಪ್ತನಾಗಿರಲಿಲ್ಲ. ನೋಡಿ, ಈ ಮೆಟೀರಿಯಲ್ ನಾಲೆಜ್ ಇಂದ ನಮಗೆ ತೃಪ್ತಿ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ನೋಡಿ, ಈ ಪಾಶ್ಚಾತ್ಯ ದೇಶದಲ್ಲಿ, ಅಮೆರಿಕ ಆಗಲಿ, ಯಾವುದೇ, ಇಂಗ್ಲೆಂಡ್, ಎಷ್ಟು ಸುಸೈಡ್ ರೇಟ್ ಉಂಟು. ಯಾಕೆ? ಸುಸೈಡ್ ಮಾಡುವವರೆಲ್ಲ ತುಂಬಾ ಎಜುಕೇಶನ್ ಮಾಡಿದ್ದಾರೆ. ಯಾಕೆಂದ್ರೆ ಈ ಸೋಕಾಲ್ಡ್ ಜ್ಞಾನದಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ. ಲೌಕಿಕ ಮೆಟೀರಿಯಲ್ ನಾಲೆಜ್ ಇಂದ ತೃಪ್ತಿ ಇಲ್ಲ. ಹಾಗೆ ಪರೀಕ್ಷೆ ಮಾಡೋದು ಕೇವಲ ಲೌಕಿಕ ಜ್ಞಾನ ತೃಪ್ತನಾಗಿರಲಿಲ್ಲ. ಭಗವದ್ಭಕ್ತರಾದ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಅವನಿಗೆ ಕೇಳಿ ತಿಳಿಯುವುದಿತ್ತು. ನೋಡಿ, ನಮಗೆ ಮಹಾತ್ಮರ ಬಗ್ಗೆ ತಿಳಿಬೇಕು. ಪ್ರಭುಪಾದ, ಈಗ ನಾವು ಸಂಜೆ ಲೀಲಾಮೃತ ಮಾಡ್ತೇವೆ, ಪ್ರಭುಪಾದ ಮಹಾತ್ಮ, ಅದು ನಮಗೆ ತಿಳಿಬೇಕು. ನಮಗೆ ಎಂತ ಹೇಳುವಂಥದ್ದು, ಅದರಲ್ಲಿ ಆಕರ್ಷಣೆ ಇಲ್ಲ. ಪ್ರಭುಪಾದ, ನಾವು ಬ್ಯುಸಿ. ಆದರೆ ಭಕ್ತನಿಗೆ ಪ್ರಭುಪಾದ ಬಗ್ಗೆ ತಿಳಿಬೇಕು, ಇದು ಇರ್ತದೆ. ಮಹಾತ್ಮರ ಗುಣಲಕ್ಷಣಗಳು ಇಲ್ಲಿ ಇವನಿಗಿತ್ತು. ಯಾರಿಗೆ? ಪರೀಕ್ಷಿತ್ ಮಹಾರಾಜಿಗೆ. ಭಗವದ್ಭಕ್ತರಾದ ಮಹಾತ್ಮರ ಗುಣಲಕ್ಷಣಗಳು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ಅವನಿಗೆ ಕೇಳಿ ತಿಳಿಯುವುದಿತ್ತು. ಇದು ಇಂಟ್ರೆಸ್ಟ್ ಬರ್ಬೇಕು ನಮಗೆ. ಆಗ ನಮ್ದು ಸ್ಟ್ರಾಂಗ್ ಫೈತ್ ಬರ್ತದೆ, ಫಿಲಾಸಫಿ ಕೂಡ ಒಳ್ಳೆ ನಮ್ಗೆ ಅರ್ಥ ಆಗ್ತದೆ, ಮತ್ತೆ ನಮ್ಮ ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ತದೆ. ಇಲ್ಲದೇ ಇಲ್ಲ. ಭಗವಂತನ ಮತ್ತು ಅವನ ಭಕ್ತರ ಮಹಿಮೆಗಳು ಒಟ್ಟಿಗೆ ಸೇರಿದಾಗ ಶ್ರೀಮದ್ ಭಾಗವತದ ಪೂರ್ಣ ಜ್ಞಾನವನ್ನು ಒಳಗೊಂಡಂತಾಗುತ್ತದೆ. ಭಗವಂತನ ಮತ್ತು ಅವನ ಭಕ್ತರ ಮಹಿಮೆಗಳು ನೋಡಿ, ಈಗ ಹೇಗಂದ್ರೆ ಭಗವಂತನಿಗೆ ಕೊಡುವ ಮರ್ಯಾದೆಯನ್ನು, ಸೇಮ್ ಮರ್ಯಾದೆಯನ್ನು ಭಕ್ತನಿಗೆ ಕೂಡ ಕೊಡ್ಬೇಕು, ಶುದ್ಧ ಭಕ್ತನಿಗೆ. ಯಾಕೆ? ಅದು ಸೇಮ್ ಲೆವೆಲ್ ಟ್ರೀಟ್ ಮಾಡ್ಬೇಕಂತೆ. ಇದಕ್ಕೆ ಬೆಳಿಗ್ಗೆ ನಾವು ಮಂಗಳಾರತಿಯ ಇದನ್ನು ಎಂತ ಹೇಳುವಂಥದ್ದು ಒಂದು ಸಾಂಗ್, ಯಾವುದು? 7th ಪ್ಯಾರ. ಸಾಕ್ಷಾದರಿತ್ವೇನ ಸಮಸ್ತ ಶಾಸ್ತ್ರ ಉಕ್ತಸ್ತಥಾ ಭಾವ ಯತ ಏವ ಸದ್ವಿ ಕಿಂತು ಪ್ರಾಬೋರ್ಯ ಪ್ರಿಯ ಏವ ತಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ. ಅದರಲ್ಲಿ ಎಂತ ಹೇಳುವಂಥದ್ದು? ಗುರುವನ್ನು ಸರ್ವೋನ್ನತ ಭಗವಂತನಂತೆ ಗೌರವಿಸಬೇಕು. ನೋಡಿ, ಭಗವಂತನ ಮತ್ತು ಅವನ ಭಕ್ತರ ಮಹಿಮೆಗಳು ಒಟ್ಟಿಗೆ ಸೇರಿದಾಗ. ಏಕೆಂದ್ರೆ ಅವನು ಕೃಷ್ಣನ ಅತ್ಯಂತ ಆಪ್ತ ಸೇವಕನು. ಇದನ್ನು ಎಲ್ಲಾ ಶಾಸ್ತ್ರಗಳು ಹೇಳಿವೆ ಮತ್ತು ಅಧಿಕೃತ ವರಿಷ್ಠರೆಲ್ಲರೂ ಅದನ್ನು ಅನುಸರಿಸಿದ್ದಾರೆ. ಹಾಗಾಗಿ ಭಗವಂತ ಮತ್ತು ಅವನ ಭಕ್ತರು, ಶುದ್ಧ ಭಕ್ತರು, ಭಕ್ತರ ಮಹಿಮೆಗಳು ಒಟ್ಟಿಗೆ ಸೇರಿದಾಗ ಶ್ರೀಮದ್ ಭಾಗವತದ ಪೂರ್ಣ ಜ್ಞಾನವನ್ನು ಒಳಗೊಂಡಂತಾಗುತ್ತದೆ. ಈಗ ನೋಡಿ, ಭಾಗವತಮಲ್ಲಿ ಈ 12 ಮಹಾಜನರು, ಸ್ವಯಂಭೂ ನಾರದ ಶಂಭೋ ಕುಮಾರ ಕಪಿಲೋ ಮನು
ಪ್ರಹ್ಲಾದ ಜನಕೋ ಭೀಷ್ಮ ಬಲಿರ್ವಯಾದಗಿರ್ವಯಂ. ಈ 12 ಜನ ಮಹಾಜನರು ಅವರು ಗ್ಲೋರಿಫೈ ಮಾಡುವಂಥದ್ದು. ಈಗ ಅವರು ಗ್ಲೋರಿಫೈ ಮಾಡ್ತಾ ಇದ್ದಾರೆ, ಅವರು ಕೂಡ ಗ್ಲೋರಿಫೈ ಆಗ್ತಾ ಇದ್ದಾರೆ. ಪ್ರಭುಪಾದ ಹೇಳುವಂಥದ್ದು, ವೆನ್ ಯು ಡೆಕೋರೇಟ್ ಕೃಷ್ಣ ನೈಸ್ಲಿ ಯು ವಿಲ್ ಲುಕ್ ನೈಸ್. ರಿಫ್ಲೆಕ್ಷನ್. ಇದು ಹೇಗೆ? ಇದು ಹಾಗೆ. ಇದು ಸೈನ್ಸ್. ಇದು ಹೇಗೆಂದ್ರೆ ಭಗವಂತನ ನೀವು ಚಂದಾಗಿ ಇಟ್ರೆ ನೀವು ಚಂದ ಆಗ್ತೀರಿ. ಹಾಗೆ ಭಾಗವತಮಲ್ಲಿ 12 ಮಹಾಜನರು ಭಗವಂತನನ್ನು ಹೊಗಳಿದ್ದಾರೆ. ಅವರು ಹೊಗಳಿದ ಕಾರಣ ಅವರು ಕೂಡ ಗ್ಲೋರಿಫೈ ಆಗ್ತಾ ಇದ್ದಾರೆ. ಹಾಗೆ ಭಗವಂತನ ಮತ್ತು ಅವನ ಭಕ್ತರ ಮಹಿಮೆಗಳು ಒಟ್ಟಿಗೆ ಸೇರಿದಾಗ ಶ್ರೀಮದ್ ಭಾಗವತದ ಪೂರ್ಣ ಜ್ಞಾನವನ್ನು ಒಳಗೊಂಡಂತಾಗುತ್ತದೆ. ಭಗವಾನ್ ಕೃಷ್ಣನು ತನ್ನ ಬಾಯೊಳಗೆ ಇಡೀ ಬ್ರಹ್ಮಾಂಡ ಸೃಷ್ಟಿಯನ್ನು ತನ್ನ ತಾಯಿಗೆ ತೋರಿಸಿದನು. ಬ್ರಹ್ಮಾಂಡ ಘಾಟಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿದ್ದೆವು. ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಮಗೆ ಟೈಮ್ ಇರ್ಲಿಲ್ಲ. ನಾವು ರಮಣ ರೀತಿಗೆ ಹೋಗಿ ವಾಪಸ್ ಬಂದೆವು. ರಾವಲಿಗೆ ಹೋಗಿ, ಮಥುರೆಗೆ ಹೋಗಿ, ರಾವಲ್ ಹೋಗಿ, ರಮಣ ರೀತಿ 3 ಪ್ಲೇಸ್. ಮತ್ತೆ ನೆಕ್ಸ್ಟ್ ಬರುವಂಥದ್ದು ಕುಲ್ ಬಂಧನ್, ಅದರ ನೆಕ್ಸ್ಟ್ ಬರುವಂಥ ಬ್ರಹ್ಮಾಂಡ ಘಾಟ್, ಅದರ ನೆಕ್ಸ್ಟ್ ಗೋಕುಲ್. ಆ 3 ಪ್ಲೇಸ್ ಹೋಗ್ಲಿಲ್ಲ. ಅದು ಸೇಮ್ ವೇ. ಅದು ಟೈಮ್ ಇರಲಿಲ್ಲ. 600 ಮಂದಿ ಇದ್ರಲ್ಲ, ಮ್ಯಾನೇಜ್ಮೆಂಟ್ ಸ್ವಲ್ಪ ಕಷ್ಟ. ಸಣ್ಣ ಜನ ಇರುವಾಗ ಹೋಗ್ಬೋದು, ಎಲ್ಲರನ್ನು ಆಚೆ ಈಚೆ ಬಸ್ಸಲ್ಲಿ ಭರಿಸುವುದು ಇದೆಲ್ಲ ಕಷ್ಟ. ಹಾಗೆ ಅಲ್ಲಿ ಬ್ರಹ್ಮಾಂಡ ಘಾಟದಲ್ಲಿ ಈ ಕೃಷ್ಣ ಎಂತ ಮಾಡುವಂಥದ್ದು, ಮಣ್ಣು ತಿನ್ನುವಂಥದ್ದು, ಮತ್ತೆ ಅವಳು ನೋಡುವಂಥದ್ದು, ಬ್ರಹ್ಮಾಂಡ ನೋಡ್ತಾಳೆ. ಅವಳು ಇಡೀ ಬ್ರಹ್ಮಾಂಡ ಸೃಷ್ಟಿಯನ್ನು ತಂದಾಗಿ ತೋರಿಸ್ತಾನೆ. ಆದರೆ ಅವಳು ತನ್ನ ಮಗನ ಮೇಲಿನ ಪೂರ್ಣ ಮೋಹದಿಂದಾಗಿ ಅವನು ಬಾಯೊಳಗೆ ಎಷ್ಟು ಮಣ್ಣು ತಿಂದಿರಬಹುದೆಂದು ತಿಳಿಯಲು ಅಪೇಕ್ಷೆ. ಅವಳು ಬ್ರಹ್ಮಾಂಡ ನೋಡ್ಲಿಕ್ಕೆ ಹೋದದಲ್ಲ, ಮಣ್ಣು ತಿನ್ನೋದು ಎಷ್ಟ ಅಂತ. ಇದು ಶುದ್ಧ ಭಕ್ತರೇ. ಇದು ಶುದ್ಧ ಭಕ್ತರಿಗೆ ಎಂತ ಹೇಳುವಂಥದ್ದು, ಕೃಷ್ಣನ ಪವರ್ ಬೇಡ, ಕೃಷ್ಣನ ಆ ಪ್ರೀತಿ ಬೇಕು. ಪ್ರೀತಿ. ಭಗವಂತನ ಅನುಗ್ರಹದಿಂದ ಭಕ್ತರಾದರೂ ಅವನ ಬಾಯೊಳಗೆ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನು ಕಾಣಲು ಸಮರ್ಥರಾಗುವರು. ನೋಡಿ, ಭಗವಂತನ ಕೃಪೆ. ಯಾಕಂದ್ರೆ ಭಗವಂತ ಯೋಗಮಯ ಇದರಲ್ಲಿ ಇಟ್ಟಿದ್ದಾನೆ, ಯೋಗಮಯ ಪೊಟೆನ್ಸಿ. ಹಾಗೆ ಇಟ್ಟ ಕಾರಣ ಅದು ಕಾಣ್ಬೋದು, ಇಲ್ಲದೆ ಆಗುದಿಲ್ಲ. ನಾವೆಲ್ಲ ಮಹಾಮಾಯಲ್ಲಿದ್ದೇವೆ, ನಮ್ಗೆ ಎಂತ ಕಾಣ್ತದೆ? ಏನು ಕಾಣುವುದಿಲ್ಲ. ಎಸ್, ಇಲ್ಲಿ ಪ್ರತಿಯೊಬ್ಬನ ವೈಯಕ್ತಿಕ ಗುಣಮಟ್ಟದ ಆಧಾರದ ಮೇಲೆ ಮಾನವ ಸಮಾಜದ 4 ವರ್ಗಗಳ ವೈಜ್ಞಾನಿಕ ವಿಭಾಗ ಕ್ರಮಕ್ಕೆ ಸಂಬಂಧಿಸಿದ ತಿಳುವಳಿಕೆ ಮತ್ತು 4 ಆಶ್ರಮಗಳ ಬಗ್ಗೆ ವಿಚಾರವಿದೆ. ನೋಡಿ, ಈಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಜನ್ಮದಿಂದ ಅಲ್ಲ. ಜನ್ಮನಾಜಾಯತೆ ಶೂದ್ರ, ಜನ್ಮದಿಂದ ಶೂದ್ರರು. ಸಂಸ್ಕಾರದ್ವೇ ದ್ವಿಜ, ಸಂಸ್ಕಾರದಿಂದ ದ್ವಿಜ ಆಗುವಂಥದ್ದು. ಹಾಗಾಗಿ ಈಗ ನೋಡಿ, ಒಂದು ಕಂಪನಿಯಲ್ಲಿ ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅದು ಬ್ರಾಹ್ಮಣ, ಮತ್ತೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅದು ಕ್ಷತ್ರಿಯ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅದು ವೈಶ್ಯ, ಲೇಬರ್ ಅದು ಶೂದ್ರ. ಈಗ ಕಂಪನಿಯಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಬೇಡ, ಕೆಲಸ ಎಲ್ಲಿ ಆಗ್ತದೆ? ಲೇಬರ್ ಕೂಡ ಬೇಕು. ಮಾರ್ಕೆಟಿಂಗ್ ಬೇಡ, ಎಲ್ಲಿ ಆಗ್ತದೆ? ಅದು ಕೂಡ ಬೇಕು. ಅಡ್ಮಿನಿಸ್ಟ್ರೇಷನ್ ಅದು ಕೂಡ ಬೇಕು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ R&D ಡಿಪಾರ್ಟ್ಮೆಂಟ್ ಅದು ಕೂಡ ಬೇಕು. ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಬ್ರಾಹ್ಮಣ ಅಂದ್ರೆ ತಲೆ, ಕ್ಷತ್ರಿಯ ಅಂದ್ರೆ ಕೈ, ವೈಶ್ಯ ಅಂದ್ರೆ ಹೊಟ್ಟೆ, ಶೂದ್ರ ಅಂದ್ರೆ ಕಾಲು. ಈಗ ದೇಹಕ್ಕೆ ಎಲ್ಲ ಅಂಗ ಬೇಕು, ಇದು ನಾವು ತಿಳಿಬೇಕು. ಆದ್ರೆ ಮುಖ್ಯ ತಲೆ, ಬ್ರಾಹ್ಮಣ. ಹಾಗೆ ಭಗವಂತ ಇದನ್ನು ವೈಜ್ಞಾನಿಕ ವಿಭಾಗ ಕ್ರಮಕ್ಕೆ ತಿಳುವಳಿಕೆ ಮತ್ತು 4 ಆಶ್ರಮಗಳು. ಆಶ್ರಮ ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇದನ್ನು ಕೊಟ್ಟಿದ್ದಾನೆ ಭಗವಂತ. ಫಸ್ಟ್ 25 ವರ್ಷ ಬ್ರಹ್ಮಚಾರಿ, ಮತ್ತೆ ಗೃಹಸ್ಥ, ಮತ್ತೆ 50 ನಂತರ ವಾನಪ್ರಸ್ಥ, 75 ನಂತರ ಸನ್ಯಾಸಿ. ಈ ರೀತಿ ಅಲ್ಲಿ ಕೂಡ ಡಿವೈಡ್ ಮಾಡಿದ್ದಾನೆ ಭಗವಂತ. 4 ವಿಭಾಗಗಳು ಒಬ್ಬ ವ್ಯಕ್ತಿಯ ಸ್ವಂತ ಶರೀರದ 4 ಭಾಗಗಳಂತೆ ಇವೆ. 4 ಭಾಗ ಹೇಳಿದೆ ನಿಮಗೆ: ತಲೆ, ಕೈ, ಮತ್ತೆ ಹೊಟ್ಟೆ, ಮತ್ತೆ ಕಾಲು. ಶರೀರದ ಅವಿಭಾಜ್ಯ ಅಂಗಗಳು ಶರೀರದಿಂದ ಭಿನ್ನವಲ್ಲ ನೋಡಿ, ಆದರೆ ಅವು ತಮ್ಮಷ್ಟಕ್ಕೆ ಭಾಗಗಳಾಗಿವೆ. 4 ವರ್ಣಗಳು ಮತ್ತು 4 ಆಶ್ರಮಗಳ ಇಡೀ ವೈಜ್ಞಾನಿಕ ವ್ಯವಸ್ಥೆಯು ಮಹತ್ವವೇ ಆದಾಗಿದೆ. ಹೇಗಂದ್ರೆ ಎಂತ ಹೇಳುವಂಥದ್ದು, ಈ 4 ಆಶ್ರಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ.
ಅದರಲ್ಲಿ ಈಗ ಎಲ್ಲವೂ ಇಂಪಾರ್ಟೆಂಟ್. Probably if one person becomes good brahmachari, then he will become good grahastha. Then he will become good vanaprastha. Then he will become good sannyasi. ಅದು ಇಂಟರ್ಲಿಂಕ್. ಒಂದು ಅಲ್ಲ, ಒಂದು ಸನ್ಯಾಸಿ ಮಾತ್ರ ಇಲ್ಲ, ಹಾಗಿಲ್ಲ, ಎಲ್ಲ ಬೇಕು. ಹಾಗೆ 4 ವರ್ಣಗಳು 4 ಆಶ್ರಮಗಳ ಇಡೀ ವೈಜ್ಞಾನಿಕ ವ್ಯವಸ್ಥೆ ಮಹತ್ವದಾಗಿದೆ. ಮಾನವ ಸಮಾಜ ಅಂತ ವೈಜ್ಞಾನಿಕ ವಿಭಾಗಗಳ ಮೌಲ್ಯವನ್ನು ಭಗವಂತನಿಗೆ ನಾವು ಮಾಡುವ ಭಕ್ತಿ ಸೇವೆ ಪ್ರಮಾಣಬದ್ಧ ಅಭಿವೃದ್ಧಿಯ ಮೇಲೆ ನಿರ್ಧರಿಸಬಹುದು. ಇದು ಹೇಗೆಂದ್ರೆ ರಾಮಾನಂದರಾಯ ಮತ್ತೆ ಚೈತನ್ಯ ಮಹಾಪ್ರಭು ಸಂಭಾಷಣೆ. ರಾಮಾನಂದರಾಯ ಮತ್ತೆ ಚೈತನ್ಯ ಮಹಾಪ್ರಭು ಸಂಭಾಷಣೆಯಲ್ಲಿ ಒಂದು ನಿಮಿಷ. ಎಸ್, ರಾಮಾನಂದರಾಯ ಹೇಳುವಂಥದ್ದು ಎಂತ ಅಂದ್ರೆ, ಕೃಷ್ಣ ಭಜನೆ ತಗೊಳ್ಳಕ್ಕೆ 4 ವರ್ಣ 4 ಆಶ್ರಮ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ, ಮತ್ತೆ 4 ಆಶ್ರಮ, ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ. ಅದಕ್ಕೆ ಚೈತನ್ಯ ರಿಜೆಕ್ಟ್ ಮಾಡ್ತಾರೆ. 4 ವರ್ಣ 4 ಆಶ್ರಮ ಅಂದ್ರೆ ಚೈತನ್ಯ ಹೇಳುವಂಥದ್ದು ಎಂತ ಅಂದ್ರೆ, ಯಾರಿಗೆ ಕೃಷ್ಣ ತತ್ವ ಗೊತ್ತುಂಟು, ಕಿಬ ವಿಪ್ರ ಕಿಬ ನ್ಯಾಸಿ ಶೂದ್ರಕೇನ ನ್ಯಾಯ ಏ ಕೃಷ್ಣ ತತ್ವ ಸೇ ಗುರು ಆಯ. ಅಂದ್ರೆ ಯಾವುದೇ ಅವನ ಆಗಿರ್ಲಿ ಅಂತ ಹೇಳುವಂಥದ್ದು, ಶೂದ್ರ ಕೂಡ ಆಗ್ಲಿ, ಅವನಿಗೆ ಕೃಷ್ಣ ತತ್ವ ಗೊತ್ತುಂಟ? ಎಸ್, ಅವನ್ನ ನಾವು ಕೇಳ್ಬೇಕಂತೆ. ಈಗ ಬ್ರಹ್ಮಚಾರಿ ಆಗ್ಲಿ ಕೃಷ್ಣ ತತ್ವವನ್ನು ಕೇಳ್ಬೇಕು, ಗೃಹಸ್ಥ ಆಗ್ಲಿ ಕೃಷ್ಣ ತತ್ವವನ್ನು ಕೇಳ್ಬೇಕು. ಅದು ಎಂತ ಹೇಳುವಂಥದ್ದು, ಅದರಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಯಾರನ್ನ ಬೇಕಾದ್ರೆ ಕೇಳ್ಬೋದು, ಕೃಷ್ಣ ತತ್ವ ಗೊತ್ತಿರ್ಬೇಕು ಅವನಿಗೆ. ಕೃಷ್ಣ ತತ್ವ, ಸೈನ್ಸ್ ಆಫ್ ಕೃಷ್ಣ, ಕೃಷ್ಣ ಸೈನ್ಸ್ ಆಫ್ ಕೃಷ್ಣ. ಹಾಗೆ ವೈಜ್ಞಾನಿಕ ವಿಭಾಗ ಮೌಲ್ಯವನ್ನು ಭಗವಂತನ ನಾವು ಮಾಡುವ ಭಕ್ತಿ ಸೇವೆ ಪ್ರಮಾಣವಾದ ಅಭಿವೃದ್ಧಿಯ ಮೇಲೆ ನಿರ್ಧರಿಸಬಹುದು. ಅಧ್ಯಕ್ಷನು ಸೇರಿದಂತೆ ಸರ್ಕಾರಿ ಸೇವೆಯಲ್ಲಿ ತೊಡಗಿರುವ ಯಾವುದೇ ವ್ಯಕ್ತಿಯು ಇಡೀ ಸರ್ಕಾರದ ಒಂದು ಅಂಗವಾಗಿರುತ್ತಾನೆ. ನೋಡಿ, ಸರ್ಕಾರದ ಭಾಗ. ಪ್ರತಿಯೊಬ್ಬನು ಸರ್ಕಾರಿ ನೌಕರನೇ, ಆದರೆ ಯಾವನೊಬ್ಬನು ತಾನು ಸರ್ಕಾರವಲ್ಲ. ಸರ್ಕಾರಿ ನೌಕರ ಆದರೆ ಸರ್ಕಾರ ಅಲ್ಲ. ಪರಮಪುರುಷನ ಸರ್ಕಾರದಲ್ಲಿ ಎಲ್ಲ ಜೀವಿಗಳ ಸ್ಥಾನವು ಅದೇ ಆಗಿದೆ. ಭಗವಂತನ ಪರಮ ಸ್ಥಾನವನ್ನು ಯಾರು ಅಸಹಜವಾಗಿ ತಮ್ಮದೆಂದು ಸ್ಥಾಪಿಸಲಾರ. ಭಗವಂತನ ಪೊಸಿಷನ್ ಅದು ಡಿವೈನ್, ಅದು ಯಾರಿಗೂ ಕೂಡ ಅದನ್ನು ಗ್ರ್ಯಾಬ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಪರಮ ಸ್ಥಾನವನ್ನು ಯಾರು ಅಸಹಜವಾಗಿ ತಮ್ಮದೆಂದು ಸ್ಥಾಪಿಸಲಾರ. ಆದರೆ ಪ್ರತಿಯೊಬ್ಬನು ಪರಿಪೂರ್ಣನ ಉದ್ದೇಶವನ್ನು ಕುರಿತು ಸೇವೆ ಸಲ್ಲಿಸುವ ಸಲುವಾಗಿ ಇದ್ದಾನೆ. ನಾವು ಇರುವುದು ಯಾಕೆ? ಭಗವಂತನ ಸೇವೆಗೋಸ್ಕರ. ನಾವು ಭಗವಂತನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ. ಮಾಯಾವಾದಿಗಳು ಮಾಡುವುದೇ, ನಾನೀಗ ದೇವರಲ್ಲಿ ದೇವರಾಗುವಂಥದ್ದು ಇಲ್ಲ. ಪ್ರಭುದಲ್ಲಿ ಗಾಡ್ ಈಸ್ ಆಲ್ವೇಸ್ ಗಾಡ್, ಡಾಗ್ ಈಸ್ ಆಲ್ವೇಸ್ ಡಾಗ್, ಸ್ಪೆಲ್ಲಿಂಗ್ ಸೇಮ್. ಆದರೆ ನಾಯಿ ದೇವರಾಗ್ಲಿಕ್ಕೆ ಆಗುವುದಿಲ್ಲ. ಭಗವಂತನ ಪೊಸಿಷನ್ ಡಿವೈನ್, ಅದನ್ನು ನಾವು ಇದು ಮಾಡ್ಲಿಕ್ಕೆ ಆಗುಲ್ಲ. ಪ್ರಭು ಹೇಳ್ತಾರೆ, ದ ಸೋಲ್ ಈಸ್ ಸಬಾರ್ಡಿನೇಟೆಡ್ ಟು ಸೂಪರ್ ಸೋಲ್. ನಾವು ಆತ್ಮ ಭಗವಂತನ ಅಧೀನದಲ್ಲಿ ಇರುವಂಥದ್ದು. ಹಾಗಾಗಿ ನಾವು ಅವನಿಗೆ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ಬಿಟ್ಟು ನಾವು ಯಜಮಾನ ಆಗ್ಲಿಕ್ಕೆ ಹೋದ್ರೆ ಅದು ನಮ್ಮ ತಪ್ಪು. ಎಸ್ ಕೃಷ್ಣ ಚೈತನ್ಯ. ಎಸ್, ಯಾರು ಪ್ರಶ್ನೆದಲ್ಲಿ ಕೇಳ್ಬೋದು?